ಮನು ಸಿದ್ಧಾಂತದ ಪ್ರಕಾರವೇ ಬದುಕುವ, ನಾಲ್ಕು ಸಮುದ್ರದಲ್ಲಿ ಸ್ನಾನ ಮಾಡುವಂತಹ ವಾಲಿ, ಜನ್ನಧಾರವನ್ನು ಧರಿಸುವ ವಾಲಿ, ಉಪನಯನಾದಿ ಸಂಸ್ಕಾರವನ್ನು ಹೊಂದಿದ ಕಪಿವರ್ಗ, ಕೈ ಹಿಡಿಯುವ ಧಾರಾಧರ್ಮದ ಪದ್ಧತಿಯ ವಿವಾಹ ಸ್ಥಿತಿ ಎಲ್ಲ ನಮಗೆ ಮನುಶಾಸ್ತ್ರದ ಪ್ರಕಾರವೇ ನಾವೀಗ ಬದುಕುತ್ತಾ ಇರುವುದು. ಕೈ ಹಿಡಿದ ಹೆಂಡತಿ ಮಂಗಗಳ ಸಂತಾನದಲ್ಲಿ ಕೈ ಹಿಡಿಯುವುದು ಯಾವ ಮಂಗಕ್ಕೂ ಯಾವ ಹೆಣ್ಣು ಮಂಗವೂ ಆಗ್ತದೆ. ಮನು ಸಂಸ್ಕಾರಕ್ಕೆ ಒಳಪಟ್ಟು ನಾವು ಬದುಕುವಾಗ ಮನುವಿನ ಸಿದ್ಧಾಂತವನ್ನು ಒಪ್ಪಿಕೊಂಡು ನಿನ್ನಲ್ಲಿ ನಾನು ಕೇಳುವುದು, ನಿನ್ನ ತಮ್ಮನಾಗಿರುವಂತಹ ಲಕ್ಷ್ಮಣನಿಗೆ ನಿನ್ನ ಮಡದಿ ಧರಿಸುವ ಆಭರಣಗಳನ್ನು ಅಟ್ಟು ಅಂದ್ರೆ ಭಕ್ತಿಯಿಂದ ಗೌರವದಿಂದ ಅವಳನ್ನು ದುಷ್ಟಭಾವದಿಂದ ಕಾಣಕೂಡದು ಎನ್ನುವ ಗೌರವದಿಂದ ಪಾದಾಭಿವಂದನ ಮಾಡುತ್ತಿರುವಾಗ ಕಾಣುತ್ತಿರುವ ನೂಪುರ ಬಿಟ್ಟರೆ ಬೇರೇನೂ ಕಾಣುವುದಿಲ್ಲ. ಇಲ್ಲಾದ್ರೆ ನನ್ನ ಹೆಂಡತಿಯನ್ನು ನನ್ನ ತಮ್ಮನಾಗಿರುವ ಸುಗ್ರೀವ ಹೇಗೆ ಬೆಳೆಸಿಕೊಂಡೆ ಹೇಳು. ಮನುಶಾಸ್ತ್ರ ಬಟ್ಟೆ ಆಧರಿಸಿ ನಿನಗೆ ಉತ್ತರ ಕೊಡ್ತೇನೆ.